ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರಾಯೋಜಕತ್ವದಲ್ಲಿ ಸಿದ್ಧಗೊಂಡಿರುವ ತುಳು ಜ್ಞಾತಿ ಪದಕೋಶ ಸಂಚಯ ಬಿಡುಗಡೆ ಸಮಾರಂಭವು ದೇಹಳಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ನಡೆಯಿತು. ಹಿರಿಯ ಸಂಶೋಧಕ ನಾಡೋಜ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಹಂಪ ನಾಗರಾಜಯ್ಯ ತುಳು ಜ್ಞಾತಿ ಪದಕೋಶವನ್ನು ಬಿಡುಗಡೆಗೊಳಿಸಿದ್ರು. ನಂತರ ಮಾತನಾಡಿದ ಅವರು, ಭಾಷೆ ಮತ್ತು ಲಿಪಿಯಿಂದಾಗಿ ಮನುಷ್ಯ ಸಾವಿರಾರು ವರ್ಷಗಳಲ್ಲಿ ಇತಿಹಾಸದಲ್ಲಿ ಗುರುತಿಸಿಕೊಂಡಿದ್ದಾನೆ. ಭಾಷೆ ಇಲ್ಲದಿದ್ದರೆ ಜಗತ್ತು ಕತ್ತಲಲ್ಲಿ ಮುಳುಗುತ್ತಿತ್ತು. ಮಾತ್ರವಲ್ಲದೆ ಜಗತ್ತನ್ನ ಊಹಿಸಿಕೊಳ್ಳಲು ಅಸಾಧ್ಯವಾಗುತ್ತಿತ್ತು. ತುಳು ಭಾಷೆಯ ಬಗ್ಗೆ ತಾನು ಹಲವು ವರ್ಷಗಳಿಂದ ಗಾಢವಾಗಿ ಅಧ್ಯಯನ ನಡೆಸಿಕೊಂಡು ಬಂದಿದ್ದು, ಇದೀಗ ಅದೇ ಭಾಷೆಯ ಕೃತಿ ಬಿಡುಗಡೆಯಾಗುತ್ತಿರುವುದು ಸಂತಸ ನೀಡುತ್ತಿದೆ. ದ್ರಾವಿಡ ಭಾಷೆ 25ರಷ್ಟಿದ್ದು, ವಿವಿಧ ಭಾಷೆಗಳ ಬಗ್ಗೆ ಸಂಶೋಧನೆ ನಡೆಸುವವರಿಗೆ ಇದನ್ನ ಕಂಡುಹಿಡಿಯಲು ಸಾಧ್ಯ ಎಂದು ಹೇಳಿದ್ರು. ಮುಖ್ಯವಾಗಿ ಭಾಷೆ ಇದೆಯಲ್ಲ, ಮನುಷ್ಯ ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳ ತನ್ನ ನಿರಂತರ ಬೆಳವಣಿಗೆ ಇತಿಹಾಸದಲ್ಲಿ ತುಂಬಾ ಪೃಥ್ವಿಯ ಮೇಲೆ, ಜಗತ್ತಿನ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸಿಕೊಳ್ಳೋದಕ್ಕೆ ದೊಡ್ಡ ಶಕ್ತಿ ಅವನಿಗೆ ಪ್ರಾಪ್ತವಾದದ್ದು ಯಾವಾಗ ಅಂದರೆ ಭಾಷೆ ಕಂಡುಕೊಂಡಾಗ. ಭಾಷೆ ಅನಂತರ ಲಿಪಿ. ಈಗ ಈ ಓಘ ಮತ್ತು ವೇಗದಲ್ಲಿ ಇಡೀ ಭೂಮಂಡಲದ ಮೇಲೆ ತನ್ನ ಹಿಡಿತವನ್ನ, ತನ್ನ ಆಧಿಪತ್ಯದ ಒಂದು ಠಸೆಯನ್ನು, ಮೊಹರನ್ನು ಓದೋದಿಕ್ಕೆ ಸಾಧ್ಯವಾಯಿತು. ಯಾಕೆಂದ್ರೆ ಭಾಷೆ ಇಲ್ಲದೆ ಇದ್ದಿದ್ರೆ ಜಗತ್ತನ್ನು ನಾವು ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ. ದಂಡಿಯನ್ನು ಒಬ್ಬ ಲಾಕ್ಷಣಿಕ ಹೇಳ್ತಾನೆ ಅವನು, ಇದಮಂಧಂ ತಮಂ. ಕುವೆಂಪು ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿ ಪ್ರೊಫೆಸರ್ BA ವಿವೇಕ್ ರಯ್ಯಪುರ ಮಾತನಾಡಿ, ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಎಷ್ಟೋ ಹೇರಿಕೆಗಳಾಗಿರಬಹುದು, ಆದರೆ ತುಳು ಜ್ಞಾತಿ ಪದಕೋಶಗಳಂತಹ ಹೇರಿಕೆ ಪ್ರಥಮವಾಗಿದೆ. ಕೃತಿ ಬಿಡುಗಡೆ ಮಾಡುವ ಮೂಲಕ ನಿಟ್ಟೆ ವಿಶ್ವವಿದ್ಯಾನಿಲಯವನ್ನ ಜನರು ತಲೆ ಮೇಲೆ ಹೊತ್ತುಕೊಂಡು ನಡೆಯುವಂತೆ ಮಾಡಲಾಗಿದೆ. ವಿಶ್ವವಿದ್ಯಾನಿಲಯಗಳು ಭಾಷೆ, ಸಂಸ್ಕೃತಿ ಅಧ್ಯಯನವನ್ನ ಮಾಡುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದ್ದು, UGC ಎಲ್ಲೂ ಅಡ್ಡಿಪಡಿಸದು. ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ತುಳು ಭಾಷೆಯ ಅಧ್ಯಯನದ ಆದ್ಯತೆ ನೀಡಿರುವುದು ಶ್ಲಾಘನೀಯ ಎಂದರು. 5ನೇ ಸ್ಥಾನದಲ್ಲಿದ್ದ ತುಳುವನ್ನ ಮೊದಲ ಸ್ಥಾನಕ್ಕೆ ತಂದ ಕೆಲಸ ಕೃತಿಯಿಂದ ಆಗಿದೆ. ಇಷ್ಟು ದೊಡ್ಡ ಪುಸ್ತಕ ಹೊರಬರಬಹುದು, ಆದರೆ ಓದುವುದು ಕಷ್ಟ. ಆ ನಿಟ್ಟಿನಲ್ಲಿ ಪುಸ್ತಕವನ್ನ ಅಂತರ್ಜಾಲಕ್ಕೆ ಹಾಕಿದಾಗ ತುಳು ಜಾಗತಿಕವಾಗಿ ಸರ್ವರನ್ನ ತಲುಪಲಿದೆ. ಪ್ರಾದೇಶಿಕವಾಗಿ ತುಳು ಎಷ್ಟೇ ವೈಭವೀಕರಣ ಮಾಡಿದ್ರೂ ರೋಮನ್ ಸ್ಕ್ರಿಪ್ಟ್ ನಲ್ಲಿದ್ರೆ ಜನ ಓದುತ್ತಾರೆ ಎಂದು ಕಿವಿಮಾತು ಹೇಳಿದ್ರು. ಇಷ್ಟು ವರ್ಷಗಳಲ್ಲಿ ಆಸ್ಪತ್ರೆಯಲ್ಲಿ ತುಂಬಾ ಹೆರಿಗೆಗಳಾಗಿರ್ತದೆ. ಸಿದ್ಧೀರಿಯನ್ ಹೆರಿಗೆಗಳಾಗಿರ್ಬೋದು, ಸಹಜ ಹೆರಿಗೆಗಳಾಗಿರ್ಬೋದು. ಆದರೆ ಇಂಥ ಹೆರಿಗೆ ಈವರೆಗೆ ಆಗಿರ್ಲಿಕ್ಕಿಲ್ಲ. ದೊಡ್ಡ ಮಗು ಈ ತರದ ಒಂದು ಹೆರಿಗೆ ಆಚರಣ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರು ಸಂತೋಷ ಪಡ್ಬೇಕು. ಯಾಕಂದ್ರೆ ನಾಳೆ ದಿನ ನಿಮ್ಮ ಇಲ್ಲಿರುವ ಯಾವ ಹೆರಿಗೆಯನ್ನು ದಾಖಲೆ ಮಾಡೋದಿದ್ರು ಇದನ್ನು ದಾಖಲೆ ಮಾಡ್ತಾರೆ. ಇಡೀ ಇತಿಹಾಸ, ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ, ಒಂದು ಸುಮಾರು 1 ಕೋಟಿಯಷ್ಟಿರುವ ಜಗತ್ತಿನ ತುಳುವರು ನಿಟ್ಟೆ ವಿಶ್ವವಿದ್ಯಾಲಯವನ್ನ ತಲೆ ಮೇಲೆ ಹೊತ್ಕೊಳ್ತಾರೆ. ಯಾಕೆಂದ್ರೆ ಈ ಪುಸ್ತಕ ತಲೆ ಮೇಲೆ ಹೊತ್ಕೊಳ್ಳುವಂತ ಪುಸ್ತಕ ನೌಕರಕ್ಕೆ. ಇದನ್ನ ನಮ್ಮ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಮಾಡಬಹುದು, ಆದರೆ ಒಂದು ವೃತ್ತಿಪರ ವಿಶ್ವವಿದ್ಯಾಲಯ, ಅದು ಕೂಡ ಒಂದು ಪರಿಗಣಿತ ವಿಶ್ವವಿದ್ಯಾಲಯ ಇದು ಮಾಡಿದೆ ಅನ್ನೋದು ಬಹಳ ದೊಡ್ಡ ಹೆಜ್ಜೆ. ಕಾರ್ಯಕ್ರಮದಲ್ಲಿ ಪದಕೋಶ ನಿರ್ಮಾಣದಲ್ಲಿ ಸಹಕರಿಸಿದವರನ್ನ ಗುರುತಿಸಲಾಯಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಸಾಹಿತಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ, ನಿಟ್ಟೆ ವಿಶ್ವವಿದ್ಯಾನಿಲಯದ ನಿಕಟಪೂರ್ವ ಕುಲಪತಿ ಡಾಕ್ಟರ್ ಎಸ್ ರಮಾನಂದ ಶೆಟ್ಟಿ, ಉಪಕುಲಪತಿ ಡಾಕ್ಟರ್ MS ಮುಡಿತಾಯ, ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಚಂದ್ರ ಆಸ್ರೈ, ಡಾಕ್ಟರ್ ಸಾಯಿಗೀತಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24, ದೇಹಳಕಟ್ಟೆ.